ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶರು ವಾರ್ತೆದೇವರ ರಾಜ್ಯದೊರ್ಮಿಡು ಭ್ರಷ್ಟ ಅಧಿಕಾರಿನ ಮಿತ್ತು ಲೋಕಾಯುಕ್ತ ಕಾರ್ಯಾಚರಣೆ ನಡಪಾವುದುಂಡು ಬುಧವಾರ ಕಾಂಡೆನೆ ಸರ್ಕಾರಿ ಅಧಿಕಾರಿನ ಇಲ್ಲು ಬೊಕ್ಕ ಆಫೀಸ್ಲಿನ ಮಿತ್ತು ಕಾರ್ಯಾಚರಣೆ ನಡಪಾದುಂಡು ಭ್ರಷ್ಟಾಚಾರದ ದೂರುಲು ಬೊಕ್ಕ ಆದಾಯ ಮೀರ್ದು ಆಸ್ತಿ ಮಲ್ತನ ಆರೋಪದ ಮಿತ್ತು ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಪಾಕ ಕಡೆಟ್ ಪೊಗ್ಗುದೇರು ಅಧಿಕಾರಿನ ಇಲ್ಲು ಆಫೀಸ್ಲೇಡ್ ಕಡತ ಮಾತ ಪಿಂದಿದು ತನಿಖೆ ಮಲ್ತೊಂದುಲ್ಲೇರು ಬೆಂಗಳೂರದ ಪಾಕ್ ಕಡೆಟ್ ಲೋಕಾಯುಕ್ತ ಪೊಗ್ಗುದುಂಡು ಕೆಆರ್ ಪುರಂ ತಹಸೀಲ್ದಾರ್ ಅಜಿತ್ ರಾಯ್ ಇಲ್ಲು ಸೇರಿನಂಚ 10 ಕಡೆಟ್ ಕಾರ್ಯಾಚರಣೆ ನಡಪಾಯರು ಅಜಿತೇರ್ನ ಇಲ್ಲಡು ಲಕ್ಷಗಟ್ಟಲೆ ಕಾಸು ತಿಕ್ಕದುಂಡು ಕೆಲವು ದಿನ ದುಂಬು ಅರೆಗೆ ವರ್ಗಾದಿತ್ತುಂಡು ಅರಣ ಮಿತ್ತು ಅಕ್ರಮ ಆಸ್ತಿದ ದೂರು ಕೇಂದ್ರ ಬೈದುಂಡು ಬಾಗಲಕೋಟೆಡು ಕಾರ್ಯಾಚರಣೆ ನಡಪಾದೀರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲರ್ನ ಇಲ್ಲಡು ಕಾರ್ಯಾಚರಣೆ ನಡಪಾನಗ ರಡ್ಡು ಏಮೆ ತಿಕ್ಕದುಂಡು ಬೆಳಗಾವಿಡು ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಶೇಖರ್ ಕೋಲಾರದ ಕೆಆರ್ ಡಿಎಲ್ ಎಎಇ ಕೋದಂಡರಾಮಯ್ಯ ರಾಯಚೂರು ಜಿಲ್ಲೆ ನಗರ ಬೊಕ್ಕ ಗ್ರಾಮೀಣ ಯೋಜನಾ ಘಟಕದ ಸಹಾಯಕ ನಿರ್ದೇಶಕರು ಶರಣಪ್ಪ ಮಡಿವಾಲ ಮೆಕ್ಕಲಿನ ಇಲ್ಲು ಬೊಕ್ಕ ಆಫೀಸಿಲೆಗೆ ಲೋಕಾಯುಕ್ತ ಪುಗುದು ತನಿಖೆ ಮಲ್ತೊಂದುಲ್ಲೇರು ಬರೋ ಕಲ್ಪನಕ್ಲೆಗೆ ಸರಿಯಾಯಿನ ಸರ್ಕಾರಿ ಬಸ್ದ ವ್ಯವಸ್ಥೆ ಮಲ್ತು ಕೊರಿಯರ ಒತ್ತಾಯ ಮಲ್ತದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಒಡಿಪು ಘಟಕ ಅಜ್ಜರಕಾಡು ಸೈನಿಕರನ ಸ್ಮಾರಕದ ಎದುರು ಪ್ರತಿಭಟನೆ ನಡಪಾಂಡು ಬರೋ ಕಲ್ಪನಕ್ಲೆ ಈ ಪೊರ್ತುಡು ಪಾತಿರ್ದು ಶಾಲೆ ಕಾಲೇಜ್ ಪೋಪುನ ಪೊರ್ತುಡು ಬೊಕ್ಕ ಪಿರಬರ್ಪುನ ಪೊರ್ತುಡು ಬಸ್ ಹೆಚ್ಚ ಪಾಡೋಡು ಶಾಲೆ ಕಾಲೇಜ್ ಜೋಕ್ಲೆಗ್ ಬೇತನೆ ಬಸ್ ವ್ಯವಸ್ಥೆ ಮಲ್ಪಡು ಬರೋ ಕಲ್ಪನ ಪುಂಜೋಕ್ಲೆಗ್ ಧರ್ಮಗು ಬಸ್ ವ್ಯವಸ್ಥೆ ಮಲ್ತಿನಂಚ ನನದ ಯೋಜನೆಯಲ್ಲಿಡೆ ಆಂಜೋಕ್ಲೆಗ್ಲ ಧರ್ಮದ ಬಸ್ ಪ್ರಯಾಣದ ವ್ಯವಸ್ಥೆ ಮಲ್ತು ಕೊರಡು ಒಂದು ಒತ್ತಾಯ ಮಲ್ತೇರು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ರಾಜ್ಯಾದ್ಯಂತ ಎಬಿವಿಪಿಯಿಂದ ಸರ್ಕಾರಿ ಬಸ್ಗಳಿಗೆ ಗುತ್ತಿಗೆ ಹಾಕುವ ಮೂಲಕ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಇವತ್ತು ನಾವು ಈಗ ನಮಗೆ ಉಡುಪಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅನ್ನೋದು ತುಂಬಾ ಜಾಸ್ತಿ ಇದೆ. ಆದ್ರೆ ಈಗ ನಾವು ಹೋಲಿಸ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಸರ್ಕಾರಿ ಬಸ್ಸುಗಳ ಸಂಖ್ಯೆ ಅನ್ನುವಂಥದ್ದು ತುಂಬಾ ಕಡಿಮೆ. ಇನ್ನು ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಸರ್ಕಾರಿ ಬಸ್ಸುಗಳ ವ್ಯವಸ್ಥೆನೇ ಇಲ್ಲ. ಇರುವುದೇ ಒಂದು 3-4 ಬಸ್ಗಳಾಗಿದ್ರು ಕೂಡ ಅದು ಸರಿಯಾದ ಸಮಯಕ್ಕೆ ನಮಗೆ ಬರ್ತಾ ಇಲ್ಲ. ಆದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಈಗ ಏನು ಸರ್ಕಾರಿ ಬಸ್ ಸಿಗ್ತಾ ಇದೆ ಮತ್ತು ವಿದ್ಯಾರ್ಥಿನಿಯರಿಗೆ ಏನು ಉಚಿತ ಬಸ್ ಸಿಗ್ತಾ ಇದೆ ಇದು ಬರೀ ಹೆಸರಿಗಿದೆ ಹೊತ್ತು ಇದರ ಉಪಯೋಗಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದಾಗಿ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಇನ್ನೊಂದಷ್ಟು ಹೆಚ್ಚು ಸರ್ಕಾರಿ ಬಸ್ಗಳನ್ನ ನಮ್ಮ ಉಡುಪಿಯ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯಾರ್ಥಿ ಸಮೂಹವನ್ನ ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಬಸ್ಗಳನ್ನ ಬಿಡಬೇಕು ಮತ್ತು ಈ ಬಸ್ಗಳು ಸರಿಯಾಗಿ ವಿದ್ಯಾರ್ಥಿಗಳು ಏನು ಕಾಲೇಜು ಸಮಯದಲ್ಲಿ ಓಡಾಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಅಂತಹ ಸಮಯಕ್ಕೆ ಸರಿಯಾಗಿ ಉಪಯುಕ್ತವಾಗಿ ಕನ್ವೀನಿಯಂಟ್ ಟೈಮಿಂಗ್ಸ್ ಅಲ್ಲಿ ನೀವು ಆ ಬಸ್ಗಳನ್ನ ಹಾಕಿದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗ ಆಗ್ತದೆ ಅನ್ನುವಂಥದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ನೀಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ತರಗತಿಗೆ ಹಾಜರಾಗಲು ಆಗ್ತಾ ಇಲ್ಲ ಮತ್ತು ಅನೇಕ ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಸರ್ಕಾರಿ ಬಸ್ಗಳ ಒಂದು ಸಂಚಾರ ಸರಿಯಾದ ರೀತಿಯಲ್ಲಿ ಇಲ್ಲದ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರುವುದನ್ನು ನಾವು ಗುರುತಿಸಿದ್ದೇವೆ. ಬೆದ್ರ ತಾಲೂಕು ಕೈಕಂಬದ ಮೆಸ್ಕಾಂ ಆಫೀಸ್ ಕೈತಲು ಉಪನ ಅಪಾರ್ಟ್ಮೆಂಟ್ದ ಮೂಜನೆಯ ಮಾಲಿಗೆದ ಇಲ್ಲು ಒಂಜಿಕ್ ಸೋಮವಾರ ಪುಲ್ಯಕಾಂಡೆ 4 ಗಂಟೆಗೆ ಕಳುವಿರು ಪೊಗ್ಗುದಿರು ಮೂಜಿ ಬಂಗಾರದ ಉಂಗಿಲ ಬಿಲೆಬಾಳ್ನ ಮೂಜಿ ಬ್ರಾಂಡೆಡ್ ವಾಚ್ ಸೇರಿದು ಒಟ್ಟು 50,000 ರೂಪಾಯಿ ಬಿಲೆತ ಸೊತ್ತುಲಿನ ರಟ್ಟಾದಿರು. ಇಲ್ಲದಕ್ಲು ಅಜ್ಜಿ ಇಲ್ಲಡೆ ಪೋದಿಪ್ಪುನಗ ಈ ಸಂಗತಿ ನಡತದಂಡ ಇಲ್ಲದಕ್ಲು ಇಲ್ಲಡೆ ಪಿರಬನ್ನಗ ಬಾಕ್ಲು ದೆತ್ತದೀತಂಡು ಉಲೈಪುದ್ ತೂನಗ ಕಳುವಿರು ಪೊಗ್ಗುನ ಗೊತ್ತಾತಂಡು ಕಳುವಿರು ಅಪಾರ್ಟ್ಮೆಂಟ್ಗೆ ಬರ್ಪುನ ದೃಶ್ಯ ಸಿಸಿ ಕ್ಯಾಮರಾಡು ತೋಜಿದಂಡು ಬೆದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು ಬೆದ್ರಡು ಇಂಚಿಪಿದ ದಿನಕ್ಲೀಡು ಕಂಡುನ ಕೇಸಿ ಹೆಚ್ಚೊಂದಿತ್ತದು ಜನಕ್ಲು ಅಕ್ಲಕ್ಲಿನ ಇಲ್ಲಡೆ ಸರಿಯಾಯಿನ ಭದ್ರತಾ ವ್ಯವಸ್ಥೆ ಮಲ್ತು ನೋಡುವುದು ಪೊಲೀಸರು ಭಿನ್ನಾಯ್ತೊಂದಿರು ಪೊಲೀಸರು ಈ ಬಗೆಟ್ ಹೆಚ್ಚ ಜಾಗೃತಿ ಅವಳು ಕಳುವೇರಿನ ಬಗೆಟ್ ಗೋಸ್ವರಿ ಮಲ್ಪೆರ ಬಲ್ಲಿ ಕಠಿಣ ಕ್ರಮ ದೆತು ನೋಡುವುದು ಸಾರ್ವಜನಿಕರು ಒತ್ತಾಯ ಮಲ್ತದೇರು. ತುಳುನಾಡದಕ್ಲೆಗ್ ಕೆಲವೇರಿನ ಬುಂಡ ಬೊಕ್ಕ ಹೆಚ್ಚಿನಕ್ಲೆಗ್ ಮೀನ್ದ ಕಜ್ಜಿಪುಡು ವನಸ ಮಲ್ಪುನ ಭಾರಿ ಖುಷಿ ಆದುಂಡು ನಿಚ್ಚಲ ಮೀನೇ ಆವಡುಂದು ಮೀನು ಅಡಪುನಕ್ಲೆಲ್ಲ ಹೆಚ್ಚಾದುಲ್ಲೇರು ಇತ್ತೆ ಗುಂಡಿ ಕಡಲು ಮೀನು ಪತ್ತುನಕ್ಕೆ ನಿಷೇಧ ಉಂಡು ಮಲ್ಲ ಮಲ್ಲ ಬೋಟುಲಿನ ಬಂದರಡು ರಕ್ಷಣೆ ಹಿಡಿದೀತೇರು
ಅಂಚಾದು ನಾಡ ಓಡ ಬೊಕ್ಕ ತೆಪ್ಪುಡು ಪೋದು ಮೀನು ಪತ್ತನ ಶುರು ಆತಂಡು. ನಾಡ ಓಡ ಮೀನು ಪತ್ತನ ಊರುದಕ್ಲೆ ನಡಪಾಂಡ ತೆಪ್ಪದ ಮೀನುಗಾರಿಕೆಗೆ ಬೇತೆ ಜಿಲ್ಲೆದಾಗ್ಲು ಬತ್ತದು ಒಡಿಪು ಜಿಲ್ಲೆಡು ಮೀನು ಪತ್ತಿರ ಶುರು ಪತ್ತದೇರು. ಪಡುಕೆರೆ ಸುದೆ ಬರಿಟ್ಟು ತೆಪ್ಪಡು ಮೀನು ಪತ್ತೊಂದುಲ್ಲೇರು. ಕಂಡನೆ ಬುಡಿದಿ ಇಂಚ ಇರುವೇರು ತೆಪ್ಪಡು ಉಪ್ಪೇರು. ಸುದೆ ಮೀನು ರುಚಿ ಹೆಚ್ಚ ಅಂಚಾದು ಐಕ್ ಬೇಡಿಕೆಲ ಹೆಚ್ಚಾದುಂಡು. ಭಾರಿ ಮಲ್ಲ ಪೆರ್ಮರಿ ಒಂಜಿ ಏಡಿನ ನಿಂಗೆರೆ ಪ್ರಯತ್ನ ಮಲ್ತದು ಅರ್ಧ ನಿಂಗದು ಸೋತು ಪೋಯಿನ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಲೆಡು ಸುದ್ದಿ ಲಕ್ಕಾದಂಡು. ಈ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆದ ಕಡಬಡು ಐತೂರು ಗ್ರಾಮದ ಭ್ರಾಂತಿಕಟ್ಟೆದ ಕೊಡೆಂಕೇರಿ ಪಂಪುನವಳು ಅಂಗಾರೆ ಬೈಯಗ್ ನಡತದಂಡು. ಅಂದಾಜಿ 1 ಗಂಟೆದಾತ ಪೊರ್ತು ಉರ್ಡುದು ಏಡಿನ ನಿಂಗೆರೆ ಪ್ರಯತ್ನ ಮಲ್ತನ ಪೆರ್ಮರಿ ಅಕೇರಿಗೆ ಅಂಚನೆ ಬುಡ್ದು ಬಲ್ಲೆ ಪುದೆಲ್ದೊಲೈ ಪೋತಂಡು. 45 ಕಿಲೋ ತೂಕದ ಆಣೆ ಏಡಿನ ಪೆರ್ಮರಿ ಅರ್ಧ ನಿಂಗದು ಬುಡ್ನೆಡ್ದವರ ಏಡು ದಮ್ಮು ಕಟ್ಟದ ಜೀವ ಪೋತಂಡು. ಏಡಿನ ಪತ್ತನ ಬೊಕ್ಕ ನಿಂಗದು ಪಿದೈ ಪಾಡ್ನ ವಿಡಿಯೋ ಸಾಮಾಜಿಕ ಜಾಲತಾಣಲೆಡು ಭಾರಿ ಸುದ್ದಿ ಮಲ್ತದಂಡು. ದಕ್ಷಿಣ ಕನ್ನಡ ಜಿಲ್ಲೆದ ರೈತರು ಇತ್ತೆದ ಮಟ್ಟದ ಬೆನ್ನಿ ಸಾಗೋಲಿ ಕ್ರಮಟು ತೃಪ್ತಿ ಪಡೆಯೊಂದುಲ್ಲೇರು. ಬೆನ್ನಿಗೆ ದಿನ ಮಜೂರಿ ಕಾರ್ಮಿಕರನ ಸಮಸ್ಯೆ ಇತ್ತದು ಯಂತ್ರದ ಉಪಯೋಗ ಮಲ್ತದು ಸಮಸ್ಯೆ ಪರಿಹಾರ ಮಲ್ತೊಂದಿರು. ಐತ ಒಟ್ಟಿಗೂ ಸಂಪ್ರದಾಯದ ಕೃಷಿ ಕ್ರಮ ಮರತದೇರು. ಆಂಡ ಬಜಪೆದ ರೈತವರಿ ಇತ್ತೆಲ ಸಂಪ್ರದಾಯದ ಬೆನ್ನಿ ಕ್ರಮ ದುಂಬರಿತದೇರು. ಇಂಚಿಪದ ಕೃಷಿ ಕ್ಷೇತ್ರಗೂ ಇತ್ತೆದ ಕ್ರಮ ಬತ್ತಿ ಬೊಕ್ಕ ಸಂಪ್ರದಾಯದ ಬೆನ್ನಿ ಮದೆ ಆತಂಡು. ಮುಖ್ಯವಾದ ದಿನ ಮಜೂರಿ ಬೇಲೆದಕ್ಲಿನ ಕೊರತೆಡ್ದವರ ಕೆಲವು ವರ್ಷ ಬೆನ್ನಿದಕ್ಲು ಕೃಷಿ ಕಾರ್ಯೊಡ್ದು ಪಿರಜಾರ್ದೇರು. ಯಂತ್ರಗಳ ಸುನ 5 ಬೊಕ್ಕದ ವರ್ಷಲೆಡು ಪಂಡ ಇಂಚಿಪದ ಕೆಲವು ವರ್ಷಲೆಡು ರೈತರು ಪಿರ ಬೆನ್ನಿದಂಚಿ ಮೋನೆ ಪಾಡಂಡಲ ಸಂಪ್ರದಾಯದಂಚಿ ತೂಯಿನೇ ಇಜ್ಜಿ ಮಾತ ಕಡಿಟ್ಲ ಯಂತ್ರಗಳ ಸುನ ಹೆಚ್ಚಾದಿತ್ತದು ನಟ್ಟಿಡ್ದು ಬತ್ತನ ಕೇಯ್ ಕುಯ್ಪುನ ಮುಟ್ಟ ಯಂತ್ರೊಲೆನೆ ನಂಬುನಂಚ ಆತಂಡು. ಆಂಡ ಬಜಪ್ಪೆ ಕಲ್ಲೋಡಿಡು ರೈತರೋರಿ ಸಂಪ್ರದಾಯದ ಬೆನ್ನಿ ಸಾಗೋಲಿನೇ ಪತ್ತೊಂದು ಇತ್ತೆಲ ಬೋರಿಲೇನು ಕಟ್ಟದು ಕಂಡ ದತ್ತೊಂದುಲ್ಲೇರು. ಕಲ್ಲೋಡಿದ ಸುಬ್ರಾಯ ಮಡಿವಾಳ ಆರೆನ ಹಿರಿಯರ್ನ ಕಾಲೊಡ್ದಲ ಬಾರ್ದ ಬುಲಿನೇ ನಂಬೊಂದಿತ್ತದು ಸಂಪ್ರದಾಯದ ಬೆನ್ನಿ ಕ್ರಮೋನೆ ಒರಿತೊಂದು ಬೈದಿರು. ಸಂಪ್ರದಾಯದ ಬೆನ್ನಿ ಕಷ್ಟ ಖರ್ಚಿಲ ಹೆಚ್ಚ ಆಂಡಲ ಸುಬ್ರಾಯ ಮಡಿಯಾಳೇರು ಸಂಪ್ರದಾಯದ ಬುಲೆ ಮಲ್ಪು ನೆಡ್ದು ಪಿರಜಾರ್ದ ಜೀರು. ಬಾರ್ದ ಬುಲೆ ಮಾತ್ರ ಎತ್ತು ಕಾಯ್ಕಜಿಪ್ಪು ಸೊತ್ತುಲೆಲ್ನ ಬುಳೆಪಾವೇರು. ಬಸಳೆ ಬೆಂಡೆ ಮನೋಲಿ ಬದನೆ ಬೊಕ್ಕ ಬೇತೆ ಕಾಯ್ಕಜಿಪ್ಪು ಸೊತ್ತುಲೇನು ಬುಳೆಪಾವೇರು. ಕಿದೆ ಗೊಬ್ಬರನೇ ಹೆಚ್ಚಾದ ಪಾಡುವೇರು. ಐತ ಒಟ್ಟುಗೂ ಹೈನುಗಾರಿಕೆಲ ಉಂಡು. ಅವಿಡ್ದವರ ಬೆನ್ನಿಗೆ ಗೊಬ್ಬರ ಬೋಡಾಯಿನಾತು ತಿಕ್ಕೊಂಡು ಪಂಪೇರು ಸುಬ್ರಾಯರು. ಸುಬ್ರಾಯ ಮಡಿಯಾಳೇರ್ನ ಸಂಪ್ರದಾಯದ ಬೆನ್ನಿ ಸಾಗೋಲಿ ಮೆಚ್ಚೊಡಾಯಿನ ಸಂಗತಿ. ಇಂಚಿನಕ್ಲೆಗೂ ಉಮೇದು ಕೊರಡಾಯಿನವು ಅಗತ್ಯ ಆದುಂಡು. ಪಾರಂಪರ್ಯವಾಗಿ ನಮ್ಮ ಅಜ್ಜನ ಕಾಲದಿಂದ ಬಂದಂಥ ಕೃಷಿ. ನಾವು ಕೋಣಗಳನ್ನೇ ಸಾಕಿ ಕೋಣಗಳಿಂದಲೇ ಉಳುಮೆ ಮಾಡೋದು. ಅದು ಕೋಣಗಳು ಸಾಕೋದಂದರೆ ಈಗ ಕಷ್ಟದ ವಿಷಯವೇ. ಆದರೂ ನಾವು ಗೊಬ್ಬರಕ್ಕೆ ತೋಟಕ್ಕೆ ಗದ್ದೆಗೆ ಗೊಬ್ಬರ ಸಹ ಹಾಕ್ತಿದ್ವಿ. ಮತ್ತು ನಾವು ನಮ್ಮದೇ ಜಮೀನಲ್ಲ, ನಮ್ಮ 2-3 ಕಡೆಯಲ್ಲಿ ಇಲ್ಲಿ ಕೃಷ್ಣಪದ್ಯ ಅವರಿಗೆ ಇದ್ದಾರೆ, ಅವರ ಜಮೀನಲ್ಲಿ ಮತ್ತು ನಮ್ಮ ಜಮೀನಲ್ಲಿ ಪಶುಗಳಿಗೆ ಇದನ್ನು ಜೋಳ ಬಿತ್ತನೆ ಮಾಡ್ತೇವೆ. ಮತ್ತು ತರಕಾರಿ ಮತ್ತು ಅಡಿಕೆ ತೋಟಕ್ಕೆ ನಾವು ಫರ್ಟಿಲೈಸರ್ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ನಾವು ಹಟ್ಟಿ ಗೊಬ್ಬರವನ್ನೇ ಜಾಸ್ತಿಯಾಗಿ ಗದ್ದೆಗೆ ತರಕಾರಿಗೆಲ್ಲ ಯೂಸ್ ಮಾಡೋದು. ಹತ್ತೆಯನ್ನು ನಾವು 2 ಸಲ 2 ಬೆಲೆ ಮಾಡ್ತೇವೆ. ನಂತರ ಅದರಲ್ಲಿ ಕೊಯ್ದ ತಕ್ಷಣ ಜೋಳ ಬಿತ್ತನೆ ಮಾಡಿ ಅದನ್ನು ದನಗಳಿಗೆ ಕೋಣಕ್ಕೆ ಎಲ್ಲ ಹಾಕಲಿಕ್ಕೆ ಅಂತ ಯೂಸ್ ಮಾಡ್ತೇವೆ. ಕುಡ್ಲ ಕಾವೂರು ಪೊಲೀಸ್ ಸ್ಟೇಷನ್ ಸುತ್ತುಡು ಹನಿ ಟ್ರ್ಯಾಪ್ ನಡಪಾಯಿನ ಬಗೆಟ್ ತಿರಿದು ಬಾಯ್ದು ಒಂದಿಟ್ಟು ಕೆಲವು ಆರೋಪಿಲು ಇತ್ತದು ಕೇರಳದ ಇರುವರಿಗೆ ಮೋಸ ಆತಂಡು. ಪೊಣ್ಣನ 11 ಫೋಟೋದೆತ್ತದು ಬ್ಲ್ಯಾಕ್ ಮೇಲ್ ನಡಪಾತನ ಗೊತ್ತಾತಂಡು. 1 ಫೆಬ್ರವರಿ ತಿಂಗಳು நடத்தது. ಮೂಡುಶೆಡ್ಡೆ ರೆಸಾರ್ಟ್ நடத்தின ಸಂಗತಿ ಬಗೆಟ್ ಪೊಲೀಸರು ಮಾಹಿತಿ ಒಟ್ಟು ಮಲ್ತೊಂದುಲಿருந்து ಕುಡ್ಲ ನಗರ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಬುಧವಾರ ಸುದ್ದಿಪುಟೋಡು ತಿರಿಪಾದಿರು. ಜವಂದಿನ ದುಂಬುದಿ 10 ಲಕ್ಷ ರೂಪಾಯಿ ಕಾಸು ಒಯ್ತದನ ಗೊತ್ತಾತಂಡು. ಒಂದಿಟ್ಟು ಕೇರಳದ 22 ಕಾಸು ವಸೂಲು ಮಲ್ತಿರು.
ಊರದ ಕೆಲವು ಜವನಿರು ರೆಸಾರ್ಟ್ ಜವಂತಿ ಬುಕ ಕೇರಳ ಮೂಲದ ವ್ಯಕ್ತಿನ ವಿಡಿಯೋ ಚಿತ್ರೀಕರಣ ಮಲ್ತಿದ್ರು. ಈ ಕೇಸಿಡು ಒಟ್ಟು 7 പേരിന് ಬಂಧನ ಮಲ್ತದೆ. ಬೋರ್ಡ್ ಚಾಂದಿ ಚಲ್ಲು ವಿಡಿಯೋಗಳ ಸೊಂದು ಆರೋಪಿಲು ಕಾಸು ಉಲಾಯಿ ಪಾಡದಿருந்து ಕುಲದೀಪ್ ಕುಮಾರ್ ಜೈನ್ ಪಂತೇರು. ಈ ಕಾಬೂರು ಠಾಣಾ ವ್ಯಾಪ್ತಿಯಲ್ಲಿ ಭಾನುವಾರ ಒಂದು ಪ್ರಕರಣ ರಿಪೋರ್ಟ್ ಆಗಿದೆ. ಈ ಪ್ರಕರಣ ಹಿನ್ನೆಲೆ ಏನಿದೆಯಾ, 2 ಜನ ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಹುಡುಗಿಗೆ ಪರಿಚಯ ಮಾಡ್ಕೊಂಡು ಕರ್ಕೊಂಡು ಅವ್ರ ಜೊತೆಗೆ ಇರುವಾಗ ಹುಡುಗಿಯವರು ಉದ್ದೇಶಪೂರ್ವಕವಾಗಿ ಬೇರೆಯವರು ಕರೆದು ಇವ್ರದ್ದು ಕೆಲವು ಫೋಟೋಸ್ ಮಾಡಿಕೊಂಡು ಇವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದರು. ಈ ಬ್ಲ್ಯಾಕ್ ಮೇಲ್ ಮಾಡೋ ಸಂದರ್ಭದಲ್ಲಿ ಅಂತೆಲ್ಲ ಸುಮಾರು ಇವ್ರ ಕಡೆಯಿಂದ ವಿಕ್ಟಿಮ್ಸ್ಗಳಿಂದ ಒಂದು 10 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಈ ವಿಚಾರ ಫೆಬ್ರವರಿ ತಿಂಗಳಲ್ಲಿ ಮೇನ್ಲಿ ನಡೆದಿದೆ. ಈಗ ಮೊನ್ನೆ ನಮಗೆ ಗೊತ್ತಾಗಿ ನಾವು ಇದ್ರ ಮೇಲೆ ಪ್ರಕರಣ ಮಾಡಿದ್ದೀವಿ. ಮತ್ತು ಈ ವಿಚಾರವಾಗಿ ಇನ್ಕ್ಲೂಡಿಂಗ್ ಹುಡುಗಿ ಟೋಟಲ್ 7 ಜನ ಆರೋಪಿ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಮುಂದಿನ ತನಿಖೆ ಕೈಗೊಂಡಿದ್ದೀವಿ. ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರು ಪರಿಚಯ ಆಗಿ ಅವ್ರ ಜೊತೆಗೆ ಇದ್ದು ಆಮೇಲೆ ಹುಡುಗಿರವರು ಅವ್ರ ಪರಿಚಯದವರು ಕೆಲವು ಕರೆದು ಇವ್ರಿಗೆ ಇಂಡೈರೆಕ್ಟ್ಲಿ ಬ್ಲ್ಯಾಕ್ ಮೇಲ್ ಮತ್ತು ಎಕ್ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ಈಗ ಈ ಮಾಹಿತಿ ಬಯಲಿಕ್ಕೆ ಬಂದಾದ್ಮೇಲೆ ನಾವು ಕೂಡಲೇ ಕೇಸನ್ನು ಮಾಡಿದ್ದೀವಿ ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಇಂಥ ಪ್ರಕರಣದ ಯಾವುದು ನಮ್ಮ ಮಂಗಳೂರು ಸಿಟಿ ವ್ಯಾಪ್ತಿಯಲ್ಲಿ ಇರ್ಬೋದು ಅಥವಾ ಬೇರೆ ಕಡೆಯಲ್ಲಿ ಕಂಡು ಬಂದಿದೆ. ಸದ್ಯಕ್ಕೆ ಈ ಮಾಹಿತಿ ಮಾತ್ರ ಗೊತ್ತಾಗಿದೆ, ಬೇರೆ ಯಾವುದು ಕಂಪ್ಲೇಂಟ್ ಈ ರೀತಿ ಬಂದಿಲ್ಲ. ಈಗ ಏನಾದರೂ ಈ ವಿಚಾರದಲ್ಲಿ ಯಾರಾದರೂ ಈ ಹುಡುಗಿ ಮುಖಾಂತರ ಅಥವಾ ಇಂಥದ್ದು ಏನಾದರೂ ಯಾರು ಎಕ್ಸ್ಪೋರ್ಟ್ ಮಾಡಿದರೆ ಮುಂದೆ ನಮಗೆ ಕಂಪ್ಲೇಂಟ್ ಬಂದರೆ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ವಿಚಾರಣೆ ಮಾಡೋದ್ರಲ್ಲಿ ಆರೋಪಿಗಳಿಂದ ಇಂಥ ಬೇರೆ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಬೇರೆ ಯಾವುದು ಕಂಪ್ಲೇಂಟು ಇದುವರೆಗೂ ಯಾವುದು ಕಂಡು ಬಂದಿಲ್ಲ. ಬಂದರೆ ನಾವು ಇವತ್ತು ಕ್ರಮ ಬೇಕು. ವಿಕ್ಟಿಮ್ ಇದ್ದಾರೆ ಅವ್ರ ಐಡೆಂಟಿಟಿ ಬಗ್ಗೆ ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ಗೊತ್ತಾಗಿದ್ರೆ ಅವ್ರು ಸ್ವಲ್ಪ ಅದಕ್ಕೆ ಅವ್ರಿಗೆ ಒಂದು ಹೆದರಿಕೆ ಇತ್ತು. ಬಟ್ ಈ ಬ್ಲ್ಯಾಕ್ ಮೇಲಿಂಗ್ ಸ್ವಲ್ಪ ತೀರ ಆಗಿ ಮತ್ತು ಅವರು ವಿಶ್ವಾಸವಾಗಿ ನಮಗೆ ತಿಳಿಸಾದ್ಮೇಲೆ ನಾವು ಅದಕ್ಕೆ ಗೋಪ್ಯವಾಗಿ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ. ಲಾರಿ ಬೊಕ್ಕ ಸ್ಕೂಟರ್ ಎಡ್ತದು ಸ್ಕೂಟರ್ ಬುಡುಂದಿತ್ತನಾರೆಗ್ ಜೋರುದ ಪೆಟ್ಟಾದ ಆಸ್ಪತ್ರೆಗೆ ಪಾಡ್ನ ಸಂಗತಿ ಬಂಟ್ವಾಳಡು ಅಂಗಾರ ಬೈಯಗ್ ನಡತದೆ. ಪುಂಚಮೆ ಪನ್ಪುನವರು ನಡತಿನ ಈ ಆಕ್ಸಿಡೆಂಟ್ ಕಳಸ ಗುರಿತ ಬಾಲಕೃಷ್ಣ ಶೆಟ್ಟಿ ಕೋಡಿಬುಟ್ಟು ಪನ್ಪುನಾರೆಗ್ ಜೋರುದ ಪೆಟ್ಟಾತಂಡು. ಪುರಾಲ್ದ ಪುಂಚಮೆಡ್ದು ಅಡ್ಡೂರು ಸಾದಿನ ರೂಟು ಎದುರುಡ್ದು ಬರೊಂದಿತ್ತಿನ ಮುರಕಲ್ಲದ ಲಾರಿ ಸ್ಕೂಟರ್ಗೆ ಗುದ್ದುದುಂಡು. ಗುದ್ದುನ ರಭಸಗು ಲಾರಿ ಮಾರ್ಗುಡು ಪಲ್ಟಿಯಾದು ಬೂರ್ದುಂಡು. ಜೋರ್ದ ಪೆಟ್ಟಾಯಿನ ಸ್ಕೂಟರ್ದಾರು ಬಾಲಕೃಷ್ಣ ಶೆಟ್ಟಿಯರಿನ ಕುಡ್ಲದ ಖಾಸಗಿ ಆಸ್ಪತ್ರೆಡ್ ಐಸಿಯುಗು ಪಾಡ್ದು ಮರ್ದು ನಡತುಂಡು. ಮಣಿಪಾಲಡು ಪಾಕ ಕೈಗಾರಿಕೆಲು ಕಾರ್ಯ ಮಲ್ತೊಂದುಂಡು. ದಿನನಿತ್ಯ ಕೈಗಾರಿಕೆಗೆ ಸಂಬಂಧಪಟ್ಟದನ ಗಾಡಿಲು ಸಂಚಾರ ಮಲ್ತೊಂದಿತ್ತದು. ಒಂಜಿ ಬರಿತ ಮಾರ್ಗ ಇಡೀ ಕೆಸರು ದಿಂಜಿದು ಪೋತುಂಡು. ಒಂದು ಜನಕ್ಲಿನ ಏವುರುಗು ಕಾರಣ ಆತಡು. ಮಣಿಪಾಲ ಅಲೆವೂರು ಜೋಡ್ಸಾವನ ಮಾರ್ಗದ ದಶರಥ ನಗರ ಕೈತಲು ಕೈಗಾರಿಕಾ ವಲಯಗೂ ಸಾಗುನ ಮುಖ್ಯ ಮಾರ್ಗ ಇತ್ತದು. ಇತ್ತೆ ಬರ್ಸುಗು ಕೆಸರು ಕಂಡದಂಚ ಆತಂಡು. ಒಂದಕ್ಕೆ ಮುಖ್ಯ ಕಾರಣ ಅರೆಬರೆ ಕಾಮಗಾರಿ. ಒಂಜಿ ಬರಿಟ್ ಕಾಂಕ್ರೀಟ್ ಪಾಡಂಡಲ ನನೊಂಜಿ ಬರಿಟ್ ಮಾರ್ಗದ ಇಡೀ ಕಾಮಗಾರಿ ನಡಪಾವಂದೆ ಮಾರ್ಗೋಡು ಗುಂಡಿ ಬೂಡ್ದು ಕಂಬುಲ ಕಂಡದಂಚ ಆತಂಡು. ಒಡಿಪು ನಗರಸಭಾ ಸುತ್ತದ ಹೆಚ್ಚಿನ ಕಾಂಕ್ರೀಟ್ ಕಾಮಗಾರಿಲು ಮೇ ಬೊಕ ಜೂನು ತಿಂಗಳು ಶುರು ಮಾಡ್ತದಿತ್ತದು. ಐತ ಪರಿಣಾಮ ಇತ್ತೆ ಜನ ಎದುರು ಸಾವಡದ್ದು ಬೈದಂಡು. ಈ ಸರ್ತಿ ಮುಂಗಾರು ಬರ್ಸ ಕಡೆಸದಂಡು. ಆತೆ ಹತ್ತು ಬರ್ಸ ಭಾರಿ ಕಮ್ಮಿ. ಇಂಚಿನ ಸ್ಥಿತಿಗತಿ ಇತ್ತಂಡಲ ಮಾರ್ಗ ಹಾಳಾದು ಪೋತುಂಡು. ಬರ್ಸ ಬುಡಂದೆ ಬತ್ತಂಡ ಮಾರ್ಗೋಡು ಸಂಚಾರ ಭಾರಿ ಕಷ್ಟ. ಇತ್ತೆ ಮಾಮಲ್ಲ ಗಾಡಿಲು ರಿಕ್ಷಾ 2 ಚಕ್ರದ ಗಾಡಿಲೇನು ಬುಡುಪುನಕ್ಲು ಜೀವ ಕೈಟ್ ಪತ್ತೊಂದು ಪೋವೋಡು ಪನ್ಪುಣಂಚ ಸ್ಥಿತಿಗತಿ ಉಂಡಾತಂಡು. ಬರ್ಸೊಡ್ದುಂಬು ಕಾಮಗಾರಿ ಮುಗಿತದುಂಡ ಇಂಚಿನ ಸ್ಥಿತಿಗತಿ ಬೈದು ಅಂದು ಅಧಿಕಾರಿಲು ಸರಿಯಾದ ಗುಮನ ಕೊರಂದೆ ನಿಚ್ಚ ಸಾಗುನ ಜೋಕ್ಲಿನ ಶಾಲೆ ಬಸ್ಸುಲು ಸೇರಿನಂಚ ನಾಗರಿಕರಿಗೆ ಭಾರಿ ಸಮಸ್ಯೆ ಉಂಡಾತಂಡು. ಆಯ್ನಾತ್ ಬೇಗ ಈ ಮಾರ್ಗ ಅಭಿವೃದ್ಧಿ ಮಲ್ತದು ಬುರ್ದು ಕೊರಡು ಜನಕ್ಕಲು ಒತ್ತಾಯ ಮಲ್ತದೇರು. ಇಲ್ಲ ಬಾಕಲ್ದ ಬೀಗ ಪುಲಿತದು ಕಂಡೆರೆಯ ಪ್ರಯತ್ನ ಮಲ್ತನ ಸಂಗತಿ ಕಾರ್ಲ ತಾಲೂಕು ಮುಣ್ಕೂರು ಗ್ರಾಮದ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜದ ಎದುರು ಸೈಟ್ದ ಗೀತ ಪನ್ಪನಾರಣ ಇಲ್ಲಡ ನಡತದೆ. ಸುಂದರ ಕುಲಾಲ್ ಪನ್ಪನಾರಣ ಬುಡಿದಿ ಗೀತ ಶನಿವಾರ ಮಧ್ಯಾಹ್ನ ಅತ್ತೂರ್ದ ಅಪ್ಪೆ ಇಲ್ಲಡೆ ಪೋದಿತದು. ರಾತ್ರಿ ಕಳುವೀರ್ ಇಲ್ಲದ ಎದುರ್ದ ಬಾಕಲ್ದ ಬೀಗ ದರ್ತದು ಕಂಡೆರೆ ಪುಣೆತ್ತೇರು. 2 ದಿನೋಡ್ದಿಂಚ ದಾನೆ ಬಾಕಲ್ ದೆತ್ತದುಂಡು ಒಂದು ನಿರಕರೆ ತಕ್ಲು ಬತ್ತು ತೂನಗ ಸಂಗತಿ ಗೊತ್ತಾತಂಡೆ.
ಸುಂದರ ಕುಲಾಲ್ ಇಲ್ಲಡೆ ಬತ್ತುತೂನಗ ಇಲ್ಲಲ್ದ ಕಬಾಟಿನ ಪುಡಪ್ಪೆರೆ ಪ್ರಯತ್ನ ಮಲ್ತನ ಗೊತ್ತಾತಂಡು ಕಬಾಟದ ಬಾಕ್ಲು ದಿಪ್ಪೆರಾವಂದೆ ಇಲ್ಲದ ಇಸ್ತ್ರಿ ಪೆಟ್ಟಿಗೆ ಮಾತ್ರ ಕಳುವಿರು ಕೊನುತ್ತೇರು ಕಾರ್ಲ ಪೊಲೀಸರು ಜಾಗೆಗೆ ಬತ್ತದ ಸಂಗತಿ ಪಿಂದೊಂದೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸೌಹಾರ್ದತೆ ದಿರ್ತಪತ್ತುನ ವರದಿಗೆ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಕೊರೊಂದಿತ್ತಿದೆ. ಈ ಸರ್ತಿ ಪತ್ರಿಕಾ ಮಾಧ್ಯಮ ವಿಭಾಗಗಳು ಹೊಸದಿಗಂತ ವರದಿಗಾರರು ಸುರೇಶ್ ಡಿ ಪಳ್ಳಿ ಬೊಕ ದೃಶ್ಯ ಮಾಧ್ಯಮ ವಿಭಾಗಗಳು ಸುವರ್ಣ ನ್ಯೂಸ್ ವರದಿಗಾರರು ಭರತ್ ರಾಜ್ ಕೆ ಸನಿಲೇರ್ನ ಪ್ರಶಸ್ತಿಗೆ ಅಜತದಂಡೆ. ಹೊಸದಿಗಂತ ಪೇಪರ್ಡ್ 2022 ಜೂನ್ 13 ಅಚ್ಚೈನ ಮತ್ತೆ ಒಂದಾಗಲಿ ಒಡೆದ ಮನಸ್ಸುಗಳು ಬೊಕ್ಕ ಸುವರ್ಣ ನ್ಯೂಸ್ಡು 2022 ಏಪ್ರಿಲ್ 14 ಪ್ರಸಾರ ಆಯ್ನ ಹಿಂದೂ ಕುಶಲಕರ್ಮಿಯ ಕೈಚಳಕ ಕೋಮು ಸೂಕ್ಷ್ಮ ಮಂಗಳೂರಿನ ಸೌಹಾರ್ದತೆಯ ಕತೆ ವಿಶೇಷ ವರದಿಗೆ ಪ್ರಶಸ್ತಿ ಸಂದದನೆಂದು ಸಂಘದ ಪ್ರಧಾನ ಕಾರ್ಯಂತಿರು ಜಿತೇಂದ್ರ ಕುಂದೇಶ್ವರ ಪ್ರಕಟಣೆ ತೀರ್ಪಾದಿರು. ತೀರ್ಪುಗಾರರಾದ ಪತ್ರಿಕಾ ವಿಭಾಗಗಳು ಹಿರಿಯ ಪತ್ರಕರ್ತೆಯರು ಹಿಲರಿ ಕ್ರಸ್ತ, ರಂಗ ಸಾಹಿತಿ ನ್ಯಾಯವಾದಿ ಶಶಿರಾಜ್ ಕಾವೂರು, ಕರಾವಳಿ ಲೇಖಕಿ ವಾಚಕೀರ್ನ ಸಂಘದ ಗುರ್ಕಾರ್ದಿ ಜ್ಯೋತಿ ಚೇಳಯರ್, ದೃಶ್ಯ ಮಾಧ್ಯಮಡು ಉಜಿರೆ ಎಸ್ಡಿಎಂ ಪತ್ರಿಕೋದ್ಯಮ ಉಪನ್ಯಾಸಕರು ಸುನಿಲ್ ಹೆಗ್ಡೆ, ನಮ್ಮ ಕುಡ್ಲ ಚಾನಲ್ದ ಹಿರಿಯ ಪತ್ರಕರ್ತೆಯರು ಲ್ಯಾನ್ಸಿ ಡಿಸೋಜ ತೀರ್ಪುಗಾರರಾದ ಸಾಕಾರ ಕೊಡ್ದಿತ್ತೇರು. ಜುಲೈ 1 ಕುಡ್ಲದ ಪತ್ರಿಕಾ ಭವನಡು ನಡಪುನ ಪತ್ರಿಕಾ ದಿನಾಚರಣೆಡು ಪ್ರಶಸ್ತಿನ ಕೋರ್ಕೊಂಡು ಕುಡ್ಲದ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್, ಆಕಾಶವಾಣಿದ ದುಂಬುದ ಅಧಿಕಾರಿ ಡಾಕ್ಟರ್ ಸದಾನಂದ ಪಿರ್ಲಾ ಪ್ರಶಸ್ತಿ ಕೊರ್ಪೇರು. ಸಂಘದ ಗುರ್ಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಗುರ್ಕಾರ್ಮೆ ವಹಿಸುವರು. ಪ್ರೆಸ್ ಕ್ಲಬ್ ಗುರ್ಕಾರ್ಯರು PB ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರು ರಾಮಕೃಷ್ಣ ಆರ್ ಲೇಸುಡು ಪಾಲ್ದೆತೊನ್ವೇರು. ಯಕ್ಷಗಾನ ಕಲಾರಂಗ ಒಡಿಪುದ ವಿದ್ಯಾಪೋಷಕ್ ಫಲದೆತೊನ್ನ ಬರವು ಕಲ್ಪುನ ನಯಂಪಳ್ಳಿದ ಹರ್ಷಿತಾ ಶೆಟ್ಟಿಯರಿಗೆ ಯಕ್ಷಗಾನ ಕಲಾರಂಗದ ಗುರ್ಕಾರ್ಯರು ಎಂ ಗಂಗಾಧರ್ ರಾವ್ ಬೊಕ್ಕ ಅಳೆನ ಗುರು ಪ್ರೊಫೆಸರ್ GR ರಯ್ಯರ್ನ ಲೆಕ್ಕಡು ಶ್ರೀ ರಘುನಾಥ ಪನ್ಪುನ ಪೊಸ ಇಲ್ಲು ಕಟ್ಟದಿತ್ತದು ಇಲ್ಲು ಬುಡ್ದು ಕುರುಪುನ ಕಾರ್ಯಕ್ರಮ ನಡತಂಡ. ಯಕ್ಷಗಾನ ಕಲಾರಂಗದ ಕಾರ್ಯಂತಿರು ಮುರಳಿ ಕಡೆಕರ್ ಸುರುತ ಪಾತ್ರ ಪಂಡಿರು. ಮೈಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಪ್ರೊಫೆಸರ್ GR ರೈ ಲೇಸಿನ ಉದಿಪನ ಮಲ್ತೇರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ದೇವೇರು ಮಾತ ಜನಕ್ಲಿನ ಹೃದಯಡು ಉಳ್ಳೇರು ಜನಕ್ಲಿನ ಪ್ರೀತಿ ಮಲ್ತದು ಅಕ್ಲಿಗೆ ಸಾಯ ಮಲ್ಪನವು ದೇವೇರ್ನ ಪೂಜೆ ಎಂದು ಪಂಡೇರು. ಶಾಸಕರು ಯಶಪಾಲ್ ಎ ಸುವರ್ಣ, ಪ್ರೊಫೆಸರ್ GR ರೈಯರ್ನ ಮಗೆ ಡಾಕ್ಟರ್ ಹರಿದಾಸ್ ರೈ, ಮರ್ಮಲ್ ಸೀಮಾ ರೈ, ಗಂಗಾಧರ್ ರಾಯರ್ನ ಬುಡಿದಿ ಸರಸ್ವತಿ ಜೀರಾವ್, ಮಗಳು ಪಾವಣಿ ರಾವ್, ಇಂಜಿನಿಯರ್ಸ್ ಅಸೋಸಿಯೇಷನ್ ಪದಾಧಿಕಾರಲೈನ ಪಾಂಡುರಂಗ ಆಚಾರ್, ಗೋಪಾಲ ಭಟ್, ಯೋಗೀಶ್, ಚಂದ್ರಾಧರ, ಹರೀಶ್, ದಯಾನಂದ, ಹರಿಪ್ರಸಾದ್ ಬೊಕ್ಕ ಶಶಿಧರ ಪಾಲ್ದೆತೊಂಡಿರು. ಯಕ್ಷಗಾನ ಕಲಾರಂಗದ ದುಂಬುದ ಗುರ್ಕಾರ್ಯರು ಕೆ ಗಣೇಶ್ ರಾವ್, ಒತ್ತು ಗುರ್ಕಾರ್ಲೈನ P ಕಿಶನ್ ಹೆಗ್ಡೆ, VG ಶೆಟ್ಟಿ, ಯು ವಿಶ್ವನಾಥ ಶೆನೈ, ಯು ರಾಜಗೋಪಾಲ ಆಚಾರ್ಯ, B ಭುವನಪ್ರಸಾದ ಹೆಗ್ಡೆ, ಕೃಷ್ಣಮೂರ್ತಿ ಭಟ್, ಪೃಥ್ವಿರಾಜ ಕಬತ್ತಾರ್, ನಟರಾಜ ಉಪಾಧ್ಯ, ಗಣೇಶ್ ಬ್ರಹ್ಮಾವರ, ಕಿಶೋರ್ C ಉದ್ಯಾವರ, ಅಜಿತ್ ಕುಮಾರ್, ರಾಜೇಶ್ ನಾವುಡ, ಅಶೋಕ್ ಎಂ, HN ವೆಂಕಟೇಶ್, ನಾಗರಾಜ ಹೆಗಡೆ, ಮಂಜುನಾಥ, ಪುಷ್ಪಾ ಜೀರಾವ್, ಗಣಪತಿ ಹೆಗಡೆ, ಸುಧಾ ಅಡುಕಳ ಪಾಲ್ದೆತೊಂಡಿರು. ಯಕ್ಷಗಾನ ಕಲಾರಂಗ ದಾನಿಲಿನ ಸಾಯಡು ಕಟ್ಟೈನ 41ನೇ ಇಲ್ಲು ಬೊಕ್ಕ ಎಂ ಗಣೇಶ್ ರಾವ್ ಪ್ರಾಯೋಜನೆ ವಹಿಸೊಂದು ಆಯ್ನ 4ನೇ ಇಲ್ಲು ಶ್ರೀ ರಘುನಾಥ ಆದುಂಡು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ಸುದ್ದಿ ಬೊಕ್ಕ ಮನರಂಜನೆಗೆ ತೂವೊಂದು ಪ್ಲೇ ನಮ್ಮ ಕುಡ್ಲ 24/7 ಸೋಲ್ಮೇಲೆ.